ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 26. ನೀವೇನಾರ ಮುಂಚಿನ 25 ಭಾಗಗಳನ್ನು ನೋಡಿಲ್ಲ ಅಂದರೆ ಫಸ್ಟು 25 ವಿಡಿಯೋ ನೋಡ್ಬಿಟ್ಟು ಭಾಗ 26 ನೋಡಿ. ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ, ತಡ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ನೆನ್ನೆಯಿಂದ ನಮ್ಮ ಹುಡುಗಿ ಕಡೆಯಿಂದವ ಒಂದು ಫೋನು ಇಲ್ಲ, ಮೆಸೇಜು ಇಲ್ಲ. ಎಲ್ಲಿದ್ದಳೋ ಹೆಂಗಿದಳೋ ಒಂದು ಗೊತ್ತಾಗ್ತಾ ಇಲ್ಲ. ಫೋನು ಇಲ್ಲ, ಮೆಸೇಜ್ ಇಲ್ಲ, ನಿಂದು ಎಲ್ಲಿರುವೆ? ಎಲ್ಲಿ ನಮ್ಮ ಹುಡುಗಿಗೆ ಇಟ್ಕೊಂಡು ಹೊಡೆದವ್ರ ಏನ್ ಮಾಡ್ಯಾರ ಒಂದು ಗೊತ್ತಾಗ್ತಾ ಇಲ್ಲ. ಫೋನಲ್ಲಿ ಕಿತ್ಕೊಂಡವ್ರು. ಅದಕ್ಕೆ ನಮ್ಮ ಹುಡುಗಿ ನನ್ನಿಂದ ಒಂದು ಫೋನು ಮಾಡಿಲ್ಲ. ಇವತ್ತು ಕಾಲೇಜಿಗೆ ಬತ್ತಾಳೋ ಇಲ್ವಾ ಒಂದು ಗೊತ್ತಾಗ್ತಿಲ್ಲ ನನಗಂತೂ. ನನ್ನಿಂದ ಅವ್ರ ಜೊತೆಲಿ ಫೋನ ಮಾತಾಡ್ದಲ್ಲ ಇರೋದಕ್ಕೆ, ಮೆಸೇಜ್ ಮಾಡ್ದಲ್ಲ ಇರೋದಕ್ಕೆ ನನಗಂತೂ ತಲೆ ಕೆಟ್ಟು ಗೊಬ್ಬರ ಆಗ್ತೈತಿ. ನಾನು ಫೋನ್ ಮಾಡೋಣ ಅಂದರೆ ಫೋನ್ ಅವಳ್ತಾ ಇತ್ತೋ ಇಲ್ಲ ಯಾರ್ತಾ ಇತ್ತೋ ಗೊತ್ತಿಲ್ಲ. ಅವಳ್ತಾ ಇದ್ರನ ಸರಿ ಮಾತಾಡ್ತಾಳೆ, ನನಗೂ ಖುಷಿ ಆಗುತ್ತೆ. ಏನಾಯ್ತು ಎಲ್ಲ ತಿಳ್ಕೊಬೋದು. ಅವ್ರ ಅಮ್ಮ ಎತ್ಬಿಟ್ರೆ ನೆನ್ನೆಸ್ಲೆ ಫೋನ್ ಮಾಡಿ ಬಾಯಿಗೆ ಬಂದಾಗ ಮಕ್ಕುಗ್ದವ್ರಿ. ಈಗೇನಾರು ಮಾಡಿ ಅವ್ರ ಅಮ್ಮ ಎತ್ಬಿಟ್ಟು ಬಾಯಿಗೆ ಬಂದಾಗ ಬೈದ್ರೆ ಮಾಡೋದು. ಅಲ್ಲ ಟೈಮು 9:30 ದಿನ ಇಷ್ಟೊತ್ತಿಗೆ ಮನೆಯಿಂದ ಆಚೆ ಬಂದ ತಕ್ಷಣ ಫೋನ್ ಮಾಡ್ಬೇಳು, ಎಲ್ಲಿದೆಯಾ ಕೊಳಕ ಅಂತ. ಇವತ್ತು ಫೋನು ಇಲ್ಲ, ಗೀನು ಇಲ್ಲ. ಏನು ಮಾಡಿದ್ವಿ ಗೊತ್ತಾಳೋ ಇಲ್ವಾ? ನನಗಂತೂ ಬರೋ ಡೌಟೇ. ಅವ್ರ ಮಲ್ಲಿ ಕಳ್ಸಲ್ಲ ಅಂತ ಕಾಣುತ್ತೆ. ಕೂಡ ಹಾಕ್ಬಿಟ್ಟಾರ. ನನಗಂತೂ ತಲೆ ಕೆಟ್ಟು ಗೊಬ್ಬರ ಆಗ್ತೈತಿ. ಓ, ನಮ್ಮ ಹುಡುಗಿ ಫ್ರೆಂಡ್ ಒಬ್ಳೆ ನಡ್ಕೊಂಬತ್ತವಳೆ. ಓ, ನಮ್ಮ ಹುಡುಗಿ ಇವತ್ತು ಕಳ್ಸಿಲ್ಲ ಅಂತ ಕಾಣುತ್ತೆ. ನೋಡಂತಡಿ, ಈ ಹುಡುಗಿಗೆ ಏನಾರು ಸಿಕ್ಕಿದ್ದನ ಏನಾರು ಹೇಳಿಲ್ಲ ಅಂತ ಕೇಳ್ತೀನಿ. ಸಿಸ್ಟರ್, ಐಶು ಬರ್ಲಿಲ್ವಾ? ಇಲ್ಲ ಬ್ರದರ್, ಅವಳ ಆಕೆ ಬರ್ಲಿಲ್ಲ. ಸಾಮಾನ್ಯಕ್ಕೆ ದೊಡ್ಡಣ್ಣಜ್ಜಿಗೆ ಇಬ್ರು ಲವ್ ಮಾಡ್ತಾರೆ ವಿಚಾರ ಗೊತ್ತಾಯ್ತು ಅಂತ ಹೇಳ್ತಾ ಇದ್ದು. ಮೋಸ್ಟ್ಲಿ ಅವ್ರ ಅಜ್ಜಿ ಅವ್ರ ಅಮ್ಮಗೆಲ್ಲ ಹೇಳಿದಾರೆ ಅಂತ ಕಾಣುತ್ತೆ. ಮೊದ್ಲೇ ಅಜ್ಜಿ ಸಖತ್ ಜೋರು. ಹಂಗಾಗಿ ನಿಮ್ ಪ್ರೀತಿ ವಿಚಾರ ಗೊತ್ತಾಗತ್ತೆ ಅವರು ಕಾಲೇಜಿಗೆ ಕಳಿಸಿಲ್ಲ ಅಂತ ಕಾಣುತ್ತೆ. ನಾನು ಮನೆ ಹತ್ರ ಹೋಗ್ಲಿಲ್ಲ. ಮನೆ ಹತ್ರ ಹೋದ ಮೇಲೆ ನನಗೂ ಬೈತಾರೆ, ನಿನ್ ಗೊತ್ತಿದೆ ವಿಚಾರ, ನನಗೆ ಎಲ್ಲ ಅಂತ ಬೈತಾರೆ ಅಂದ್ಬಿಟ್ಟು ನಾನು ಹೋಗ್ಲಿಲ್ಲ ಬ್ರದರ್. ಮೋಸ್ಟ್ಲಿ ಅವಳನ್ನ ಕಾಲೇಜಿಗೆ ಕಳ್ಸೋ ಡೌಟ್ ಏನ್ಮೇಲೆ. ಅಮ್ಮ, ನಾನ್ ಕಾಲೇಜಿಗೆ ಹೋಗ್ತೀನಿ ಕಣಮ್ಮ. ಏನಂದೆ? ಕಾಲೇಜ್ಗೆ ಹೋಗ್ತೀಯಾ? ನನ್ನೇನು ಅಡ್ಡಿ ಮಾಡ್ಕೊಂಬಿಟ್ಟಿದ್ಯಾ? ನನಗೇನು ಗೊತ್ತಾಗಲ್ಲ ಅಂತ ಮಾಡ್ಕೊಂಬಿಟ್ಟಿದ್ಯಾ? ನೀನ್ ಕಾಲೇಜ್ಗೆ ಹೋಗೋದು ನಾನು ಕಂಡಿದ್ದೀನಿ. ಯಾವ ಕಾಲೇಜು ಬೇಡ, ಗಿಲೇಜು ಬೇಡ, ಮುಚ್ಕೊಂಬಲ್ಲ ಬಿದ್ರು. ಓ ಅಕ್ಕು, ನಾ ಕಾಲೇಜ್ಗೆ ಹೋಗ್ತಾನೆ. ಕಾಲೇಜ್ಗೆ ನೀ ಕಾಲೇಜ್ಗೆ ಹೋಗೋದು ನಾನು ಕಂಡಿದ್ದೀನಿ. ನೀ ಕಾಲೇಜ್ಗೆ ಹೋಗ್ತೀಯ ಇಲ್ಲ ಪಾರ್ಕಿಗೆ ಹೋಗ್ತೀಯ ಅಂತ ಚೆನ್ನಾಗಿ ಗೊತ್ತೈತಿಯಾ? ಮುಚ್ಕೊಂಬಲ್ಲ ಬಿದ್ದೀರ. ಅಮ್ಮ ಎಲ್ಲೂ ಹೋಗಲ್ಲ ಕಣಮ್ಮ, ನಿಜವಾಗ್ಲೂ ಕಣಮ್ಮ. ಕಾಲೇಜ್ಗೆ ಹೋಗ್ತೀನಿ ಕಣಮ್ಮ, ಕಳ್ಸಮ್ಮ, ಹೋಗ್ತೀನಿ. ಹೂ ಕಣೆ ಪಾಪ, ನೀನೆಲ್ಲೂ ಹೋಗಲ್ಲ, ಕಾಲೇಜ್ಗೆ ಹೋಗ್ತೀಯ. ನಿನಗೇನು ಗೊತ್ತಿಲ್ಲ. ಕಟ್ಪಗಿಸಂಡೆ ಹೋಗ್ತೀಯಾ, ಕಟ್ಪಗಿಸಂಡೆ ಬರ್ತೀಯಾ? ಪಾಪ ಅಮಾಯಕಿ ನೀನು ಅಲ್ವಾ? ನನ್ನೇನು ಬಕ್ರ ಮಾಡ್ಕೊಂಬಿಟ್ಟಿದ್ಯಾ? ಒಂದ್ ತಿಂಗಳಿಂದವ ನಿನ್ ಕಿಸ್ ದಬಾಕ್ತಿರೋದು, ಓದ್ ದಬಾಕ್ತಿರೋದು ನಾನು ಚೆನ್ನಾಗಿ ಗೊತ್ತೈತೆ. ನನ್ನ ಇನ್ನು ಬಕ್ರ ಮಾಡಕ್ ಬರ್ಬೇಡ. ಮುಚ್ಕ ಮಲ್ ಬಿದ್ದಿರು ಅಷ್ಟೇ. ಎಲ್ಲೂ ಆಚೆ ಕಾಲ್ ತೆಗಿಕೂಡ್ದು. ಮಿಸ್ ಯು ಕಣೋ ಕೊಳಕ. ನನ್ನಿಂದ ತುಂಬಾನೇ ಮಿಸ್ ಮಾಡ್ಕೊತಾ ಇದೀನಿ ಕಣೋ. ನೀನ್ ನೋಡ್ಬೇಕು ಅನ್ನುತ್ತಾ ಇದೆ ಕಣೋ. ಮನೆಯಿಂದ ಆಚೆ ಬಿಡ್ತಲ್ಲ ಕಣೋ. ಫೋನ್ ಮೆಸೇಜ್ ಮಾಡೋದಂದ್ರೆ ಫೋನ್ ಕೊಡ್ತಲ್ಲ, ಫೋನ್ ಕಿತ್ಕೊಂಡ್ಬಿಟ್ಟವ್ರೆ. ನನಗಂತೂ ನೀನ್ ನೋಡ್ಬೇಕು ಅನ್ನಿಸ್ತಿದೆ ಕಣೋ ಕೊಳಕ. ಮಿಸ್ ಯು ಕಣೋ ಚಿನ್ನಿ. ಎಲ್ಲಿದೆಯೋ ಹೆಂಗಿದೆಯೋ? ನಿಮ್ಮ ಅಲ್ಲೆಲ್ಲಿ ನನಗೆ ಹಿಂಸೆ ಕೊಡ್ತಾವ್ರೋ ಏನೋ ಒಂದು ಗೊತ್ತಾಗ್ತಿಲ್ಲ. ನನಗಂತೂ ಒಂದಿನ ಮಾತಾಡ್ತಾ ಇರೋದಕ್ಕೆ ಎಷ್ಟೋ ವರ್ಷ ಆದಂಗೆ ಆಗ್ಬಿಟ್ಟೈತೆ. ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದೀನಿ. ನೀನು ನೋಡ್ಬೇಕು ಅನ್ನಿಸ್ತಿದೆ. ನೀನು ಎಲ್ಲಿದೆಯೋ ಅಲ್ಲಿಗೆ ಹುಡುಕೊಂಡ್ ಬಂದ್ಬಿಡೋದು ಅನ್ನಿಸ್ತದೆ. ಆದರೆ ಏನು ಮಾಡ್ದೆ? ನಿಮ್ಮ ಮನೆ ಅಡ್ರೆಸ್ ಗೊತ್ತಿಲ್ಲ, ನಿಮ್ಮ ಮನೆ ಎಲ್ಲಿಂತನೂ ಗೊತ್ತಿಲ್ಲ. ಏನು ಮಾಡ್ದೆ ನನಗಂತೂ ಗೊತ್ತಾಗ್ತಾ ಇಲ್ಲ ಕಣ ಚಿನ್ನು. ದಯವಿಟ್ಟು ಫೋನ್ ಮಾಡ್ಬಿಡೆ. ನಿಮ್ಮ ಅಮ್ಮ ಇಲ್ದಿರೋ ಟೈಮಲ್ಲಿ ದಯವಿಟ್ಟು ಒಂದೇ ಒಂದು ಫೋನ್ ಮಾಡ್ಬಿಡು. ಎಲ್ಲಿದೆಯಾ ಅಂತ ಅಡ್ರೆಸ್ ಹೇಳು, ಬಂದ್ಬಿಡ್ತೀನಿ ಇವಾಗಲೇ ಬೈಕ್ ತಗೊಂಡು. ನೆನ್ನೆಯಿಂದ ನಮ್ಮ ಅಮ್ಮ ಹೋಗಿ ಬಂದು ದೇವಸ್ಥಾನದ ಗಂಟೆ ಹೊಡಿತಾರಲ್ಲ, ಹಂಗಿರ್ಕ ನನಗೆ ಹುಟ್ಟನೆ ಹೊಡೆದಂಗೆ ಹೊಡಿತಾರೆ ಕಣೋ. ನೀನ್ ಮರ್ತ್ಬಿಡು ಅಂತವ. ನಾನಂತೂ ದೇವರಾಣ ನಿನ್ ಮರೆಯಲ್ಲ. ನಾನ್ ಪ್ರಾಣ ಹೋದ್ರು ಸರಿಯೇ. ಮಾಡಿದ್ರೆ ನಿನ್ ಜೊತೆ ಮದುವೆ ಮಾಡ್ಲಿ, ಇಲ್ಲಾರ ನನ್ ತಿಥಿ ಮಾಡ್ಲಿ, ನಾನಂತೂ ನಿನ್ ಮರೆಯಲ್ಲ. ನೀನ್ ಬಿಟ್ಟಾರ್ನು ಮದುವೆ ಆಗಲ್ಲ. ನನಗಂತೂ ನೆನ್ನೆಯಿಂದನೂ ಎಲ್ಲ ನಮ್ಮ ಹುಡುಗಿಯ ಬೇರೆ ಜೊತೆ ಬಲವಂತ ಮದುವೆ ಮಾಡ್ಬಿಡ್ತಾರಂತವ ಗಾಬರಿ ಆಗ್ತೈತೆ. ನಮ್ಮ ಹುಡುಗಿ ಒಂದೇ ಒಂದು ಫೋನ್ ಮಾಡ್ಬಿಟ್ರೆ ಸಾಕು, ಇಂಥದ್ದು ಇದೀನಿ ಕಣ ಬಾರ ಅಂದ್ಬಿಟ್ರೆ 100 ಸ್ಪೀಡಲ್ಲಿ ಹೋಗ್ಬಿಟ್ಟು ಎತ್ತಾಕೆ ಬಂದ್ಬಿಡ್ತೀನಿ. ಎಂಥ ಘೋರ ಪ್ರೇಮಿಗಳು ದೂರ ತುಂಬಾನೇ ಮಿಸ್ ಮಾಡ್ಕೊಂತ ಇದೀನಿ ಕಣ ಕೊಳಕ. ನಿನ್ ಬಿಟ್ಟು ಒಂದೇ ಒಂದಿನ ಇರಕ್ ಆಗ್ತಿರೋದು ನನ್ನ ಕೈಲಿ. ಹೆಂಗೋ ನೀನ್ ಬಿಟ್ಟಿರೋದು. ನಮ್ಮ ಅಮ್ಮ ಯಾರು ಹತ್ಲ ಹೋಗ್ಬಿಟ್ರು ಸಾಕೋಣ. ಹೆಂಗಾರ ಮಾಡ್ಬಿಟ್ಟು ಬ್ಯಾಗ್ ತುಂಬ್ಕೊಂಡ್ಬಿಟ್ಟು ಪ್ಯಾಕ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಕಣೋ. ಹಂಗೇನಾರ ನೀನ್ ಬಲವಂತ ಬೇರೆ ಯಾವ ಜೊತೆ ಮದುವೆ ಮಾಡ್ಬಿಟ್ರೆ ನಾನು ಖಂಡಿತ ಬತ್ತಿರಲ್ಲ. ಅವತ್ತೇ ನೆಗದಿ ನೆಲ್ಲಿಕಾಯಿ ಆಗ್ಬಿಡ್ತೀನಿ. ದೂರ ದೂರ ಎರಡು ತೀರ ನಡುವೆ ನೆನಪು. ಎಲ್ಲೋದ್ಲೇ ಗೌರಿ ಐಶು? ರೋಮಲ್ ಬಿತ್ಕೊಂಡವಳೇನ ಕಾಲೇಜ್ಗೆ ಹೋಗ್ಬತ್ತೀನಿ ಕಣಮ್ಮ ಅಂತವ ನಾಡ್ಕಾಡ್ತಾ ಇದ್ಲು. ನಾನ್ ಕಳಿಸ್ತೀನ. ನೀನ್ ಕಾಲೇಜ್ಗೆ ಹೋಗಿ ದಬಾಕದಲ್ಲೇ ಐತೆ ಕಂಡಿದ್ದೀನಿ. ನೀನ್ ಕಾಲೇಜ್ಗೆ ಹೋದ ಮುಚ್ಕ ಮಲ್ಲಿ ಬಿದ್ದಿರಂತ ಬೈದಿದ್ದೀನಿ. ಕಾಲೇಜ್ಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ತೋರೇ ಬಿಟ್ಟು ಟ್ರೈ ಮಾಡೋಣ ಆಮೇಲೆ. ಅದೇ ಹೇಳಕ್ಕಾಗಲ್ಲ, ಯಾರಿಗ್ ಗೊತ್ತು? ಹಂಗ್ ಮಾಡಿದ್ರು ಮಾಡಲ್ಲ. ಹೋಗ್ಬೇಡ ಅಂದಿದ್ಕೆ ಮುನಿಸ್ಕೊಂಡು ತಿಂಡಿರು ತಿಂದಂಗೆ ಬಿತ್ಕೊಂಡವಳೆ ರೂಮಲ್ಲಿ. ಬಿತ್ಕೊಳ್ಳಿ ತಗ, ನನಗೇನು? ಹೌದಾ? ತಿಂದಿಲ್ವಾ? ತಿಂತಾಳ್ ತಗ, ಒಟ್ಟ ಸವಳೆ ಎದ್ ಬಂದ್ ತಿಂತಾಳೆ. ಫೋನ್ ಗಿರ್ಸ್ಕೊಂಡ್ ಇಕ್ಕಿಕ್ಕಿಯ ಆಮೇಲೆ ಕೊಳಕ ಫೋನ್ ಮಾಡ್ಬಿಟ್ಟು ಬೈಕಲ್ಲಿ ತೋರ್ ಎದ್ಬಿಟ್ಟಾಳು. ಹುಷಾರು.
ಇಲ್ಲ ಅದಕ್ಕೆ ಸ್ವಂತಲೇ ಇಕ್ಕೊಂಡಿದೀನಿ ಅವ್ಳು ತಗೊಂತಾಳೆ ಅಂತಾನೆ. ನಾನು ಒಂದ್ಸಲ ಬಕ್ರ ಆದ್ರೆ ಸಲ ಬಕ್ರ ಆಗ್ತೀನ. ನಾನು ಇಷ್ಟೊಂದು ಓದಿರೋಳು ಭದ್ರಳು. ನಾನು ಅವಳ ನಂಬಿಕೆ ಇಕ್ಕೊಂಡು ಮೊಬೈಲ್ಗೆ ಚೆಕ್ ಮಾಡ್ತಿರಲ್ಲ ಎಷ್ಟು ದಿನ ಇವಳು ಹಿಂಗೆ ಮಾಡ್ತಾಳೆ ಅಂತ ಚೂರು ಕ್ಲೂ ಸಿಕ್ಕಿದ್ರೆ ಅವಳೇ ಎಲ್ಲ ಚೆಕ್ ಮಾಡ್ಬಿಟ್ಟು ಫೋನ್ ಮೆಸೇಜ್ ಅಲ್ಲವಾ ಅವಳೇ ಇವಳಿಗೆ ಸರಿಯಾಗಿ ಇಕ್ತಾ ಇದ್ನಾಕ ಅದರಿ ತಾಂಡು. ಅಲ್ಲ ಕಣಮ್ಮ, ಹೆಂಗಿದ್ದಿದ್ದು ಹುಡುಗಿ ಹೆಂಗಾಯ್ಬಿಟ್ಲೆ ನನಗಂತವ ನನ್ ಕಣ್ ನಾನೇ ನಂಬಕ್ ಆಗ್ತಾಲ್ಲ. ಐಶು ಹಿಂಗಿದ್ದಾಳೆ ಹಿಂಗಾದ್ಲ ಅಂತವ. ಎಷ್ಟ್ ಚೆನ್ನಾಗಿ ಓದ್ತಿದ್ಲು, ಕತ್ ಪೊಸಿಷನ್ ಹೋಗೋಳು, ಕತ್ ಪೊಸಿಷನ್ ಬರೋಳು. ಇವಳು ಇನ್ನು 17 ವರ್ಷಕ್ಕೆ ಈ ತರ ಆಟ ಆಡ್ತಾಳೆ, ಇಷ್ಟೊಂದು ಕೆಡ್ತಾಳೆ, ಇಷ್ಟೊಂದು ಇದಾಗ್ತಾಳೆ ಅಂತ ನಮ್ಮ ಕನಸು ಅನ್ಕೊಂಡಿರಲಿಲ್ಲ. ಕಣಜಿನ 16 ವರ್ಷಕ್ಕೆ ಇವಳಿಗೆ ಲವ್ ಇವು ಬೇಕಣಜಿ, ಹುಡುಗ ಬೇಕಣಜಿ. ನಾನು ಹಿಂಗಾಗ್ತಾಳೆ ಅಂತ ಯಾವತ್ತು ಅನ್ಕೊಂಡಿರಲಿಲ್ಲ ನನ್ನ ಮಗಳು. ಅವನ ಇದನ್ನ ಕಳ್ಸ ನನ್ನ ಮಗ. ಅವನು ಹಿಂಗೆ ತಲೆ ಕೆಡಿಸ್ಬಿಟ್ಟು ಇವಳನ್ನ ಹಿಂಗ್ ಮಾಡಾಕ್ಬಿಟ್ಟವನಿ. ನನ್ನ ಕೈಗೆ ಅವ್ನು ಸಿಕ್ಬಿಟ್ರೆ ಮಾತ್ರವ ದಡಿತಾಣಗೆ ಸದ ಬಿಡ್ತೀನಿ ಅವ್ನು ಹೆಂಗೆ ಕೊಳಕುಗೆ. ಇದೇನಿದು 2 days ಇಂದ ಯಾಕೆ ಐಶು ಫೋನೇ ಮಾಡಿಲ್ವಲ್ಲ? ಮಾಡ್ತಾರಲ್ಲಪ್ಪ, ಅಲ್ಲಿದ್ದೀವಿ ಆಂಟಿ, ಇಲ್ಲಿದ್ದೀವಿ, ಪಾರ್ಕಲ್ಲಿದ್ದೀವಿ, ಥಿಯೇಟ್ರಲ್ಲಿದ್ದೀವಿ ಅಂತವ. ಯಾಕೆ ಮಾಡ್ತಾರಲ್ಲ? ನಾನೇ ಮಾಡ್ತೀನಿ, ಯಾವಾಗ ಮಾಡ್ತಾ ಇರ್ಬೇಕು. ಏನಾರ ಮಾಡ್ಬಿಟ್ಟು ಅವ್ರಿಬ್ರು ಬೆಂಗಳೂರು ಕಡೆ ಕೊಡುವಾಗ ಮಾಡ್ಬಿಡ್ಬೇಕು. ಬೇಕಾ ನಂದೇ ಒಂದು 5 ಸಾವಿರ ಹೋದ್ರೆ ಪರವಾಗಿಲ್ಲ, ಸಾಲ ಮಾಡಾರ ಸರಿ ಕೊಟ್ಬಿಡ್ತೀನಿ. ಹೋಗ್ಬಿಟ್ಟು ಆ ಗೌರಿ ಮಾನ ಮರ್ಯಾದೆಲ್ಲ 3 ಕಾಸು ಕರಾಜ್ ಹಾಕ್ಬೇಕು. ನಾನೇ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಕೇಳ್ತೀನಿ. ಇಷ್ಟಕ್ಕೆ ಕಾಲೇಜ್ಗೆ ಹೋಗಿರ್ತಾಳೆ, ಪಾರ್ಕಿಗೆ ಹೋಗಿರ್ತಾಳೆ, ಮನೆಯಿಂದಂತೂ ಆಚೆಗೆ ಹೋಗಿರ್ತಾಳೆ. ಮಾಡ್ತಿಂತಾನೆ. ಇದ್ಯಾವ್ದ ಫೋನ್ ಬಂತಲ್ಲ? ಯಾವ್ದ ಹೊಸ ನಂಬರು? ಓಹೋ ಸಮನಕ್ಕೆ ಆ ಕೊಳಕ್ ನನ್ನ ಮಗನೇ ಬೇರೆ ನಂಬರಿಂದ ಮಾಡ ಅಂತ ಕಾಣತ್ತೆ. ಮಾಡ್ತಿದ್ದಾರೆ ನನ್ನ ಮಗನಿಗೆ ಸರ್ರೆ ಮಂಗಳಾರತಿ ಮಾಡ್ತೀನಿ. ಎತ್ತು ಇಲ್ಲಿ ಆ ಕೊಳಕ್ ನನ್ನ ಮಗನಿಗೆ ಏನೋ ಕೆಡಗಲ್ಲ ಅಂತ ಕಾಣತ್ತೆ, ಅದಕ್ಕೆ ಹಂಗ ಆಡ್ತಾವನಿ. ಎತ್ತು ಮಾಡ್ತೀನಿ ನನ್ನ ಮಗನಿಗೆ. ಹಲೋ ಐಶು, ಎಲ್ಲಿದ್ದೀರಮ್ಮ ಇವತ್ತು? ಇವತ್ತೇನ್ ಪಾರ್ಕಲ್ಲಿ ಇದ್ದೀರಾ ಇಲ್ಲ ಸಿನಿಮಾಗೆ ಹೋಗಿದ್ದೀರಾ? ಫೋನೇ ಮಾಡಿಲ್ಲ 2 days ಇಂದವ. ನಾನು ಮಾಡ್ತೀಯ ಅಂತ ನೋಡ್ತಾ ಇದ್ದೆ. ನಾನು ಮಾಡಕ್ಕೆ ನಿಮ್ಮ ಅಮ್ಮನ ತೇಲ್ ಫೋನ್ ಇರುತ್ತೋ ಅಂತ ಭಯ, ಅದಕ್ಕೆ ಹೆಂಗು ಕಾಲೇಜ್ಗೆ ಹೋಗಿರ್ತೀಯ ಅಂತ ಮಾಡಿದೆ. ಎಲ್ಲಿದ್ದೀರಾ? ಯಾವ ಪಾರ್ಕಲ್ಲಿ ಇದ್ದೀರಾ? ಏನ್ ಮಾಡ್ತಾವ ನಿಮ್ ಹುಡುಗ? ಇದೇನಿದು ಆ ಮನೆಯೊಳಗೆ ಮೂದೇವಿ ವಯಸ್ಸಿದ್ದಂಗೈತಲ್ಲ. ಅವಳೆ ಗೌರಿ, ಅವಳೆ ಕಣೆ. ಆ ಕಿತ್ತೋಳು ಮಾಡಳೆ. ನಾನು ಹೇಳಿ ಅವಳೆಯ ಅವಳು ಅರ್ಧ ಇವ್ರಿಗೆಲ್ಲ ಹಾಳು ಮಾಡ್ತಿರೋದು ಅವಳೆ ಅಂತವ. ಅವಳೆ ಮಾಡಳೆ. ಹಲೋ ಐಶು, ಅಯ್ಯೋ ನೀನ್ ಯಾಕೆ ಬಿದ್ದೋಗ, ನೀ ಮನೆ ಹಾಳಾಗೋಗ, ನೀ ಮನೆ ಗುಡಿಸಿ ಗುಂಡ ಅಂತ ಆಗೋಗ. ಕಿತ್ತೋದ್ ಮುಂಡೆ ನೀನೇ ನನ್ನ ಮಗಳನ್ನ ಹಾಳು ಮಾಡ್ತಾ ಇರೋದು. ಲೋಪರ್ ಮುಂಡೆ ನಿನ್ಗೇನೋ ಬಂದಿರೋದು? ನನ್ನ ಮಗಳನ್ನ ಜೀವನ ಜೊತೆ ಆಟ ಆಡ್ತಾ ಇದೀಯಾ? ನೀನೇ ಅರ್ಧ ಹೇಳ್ಕೊಟ್ಟು ಅವಳು ಹಾಳು ಮಾಡ್ತಾ ಇರೋದು. ನೀನ್ ಯಾಕೆ ಬಿದ್ದೋಗ, ನನ್ನ ಕೈ ಸಿಕ್ತೋಡಿ ನೀನ್ ಮಾಡ್ತೀನಿ ಲೋಪರ್ ಮುಂಡೆ. ಇನ್ನೊಂದ್ಸಲ ಫೋನ್ಗೆ ಮಾಡಿ ನೋಡಿದ್ರೆ ಮಗಳ ಫೋನ್ಗೆ ಯಾತ್ರ ಮಾಡ್ಬಿಡ್ತೀನಿ ಬಂದ್ಬಿಟ್ಟು ಲೋಪರ್ ಮುಂಡೆ. ಅಯ್ಯೋ ನೀನ್ ಸ್ವಲ್ಲ ಅರ್ಗ, ನೀನ್ ಯಾಕೆ ಬಿದ್ದೋಗ ಕಿತ್ತೋದಳೆ. ಈ ಬಂದಂತಲ್ಗೆ ಇಟ್ಕೊಂಡ್ಬಿಟ್ಟು ನಾ ಕೊಡ್ದ ಹೊಳ್ಬಿಡ್ತೀನಿ. ಕಟ್ ಮಾಡಿ ಬಿಡೋದಿ ಅವಳನ್ನ ಹಾಲಿ ಶೇದೋಗ. ಇವಳಂತ ಲೋಪರ್ ಮುಂಡರು ಊರಾಗ ಒಬ್ಬೊಬ್ರು ಇದ್ಬಿಟ್ರು ಸಾಕು, ಇಡೀ ಊರೂರೇ ಹಾಳು ಮಾಡಿ ಹಾಕ್ಬಿಡ್ತಾರೆ. ಆಗಲ್ಲ, ಇನ್ಮೇಲಂತೂ ನನ್ನ ಕೈ ತಡ್ಕೊಳಕ್ ಆಗಲ್ಲ. ಏನಾರ ಅಲ್ಲಿ ಆಗಿದ್ದಾಗ್ಲಿ ಫೋನ್ ಮಾಡೇ ಬಿಡ್ತೀನಿ. ಅದ ಮತ್ತಾವ್ದ ಬಂತು? ಆ ಮನೆಯೊಳಗೆ ಮಾಡಲ್ಲ ನೋಡಲ್ಲಿ ಸರ್ರೆ ಹೋಗುದು ಉಪ್ಪಿನಕಾಯಿ ಹಾಕ್ತೀನಿ. ಅಲ್ಲ ಬೇರೆ ನಂಬರು. ಹಲೋ ಅಯ್ಯೋ ನೀನ್ ಸೋಮಾರ ಅಡ್ಗ ನೀನಾ ಕೊಳಕ್ ನನ್ ಮಗ? ಯಾಕಪ್ಪ ಮಾಡ್ತೀಯಾ? ಒಂದ್ಸಲ ಅರ್ಥ ನಿನಗೆ? ಕಂತ್ರ ನನ್ ಮಗನೇ, ಕಚಡ ನನ್ ಮಗನೇ, ಲೋಫರ್ ಲಫಂಗ ನನ್ ಮಗನೇ. ಬೆಳಗ್ಗೆ ಹೇಳಿದ್ವಿ, ಮತ್ತೆ ಫೋನ್ ಮಾಡಿದ್ಯಾ? ಈಗ ನಾಚಿಕೆ ಮಾಡೇನಿಲ್ಲ. ಇನ್ನೊಂದ್ಸಲ ಫೋನ್ಗೆ ಮಾಡ್ಬಿಟ್ರೆ ನಮ್ ಫೋನಿಗೆ ಎಲ್ಲಿದೆ ಹುಡುಕೊಂಡ್ಬಿಟ್ಟು ಅಣ್ಗಾಯಿ ನೀನೇ ಮಾಡಕ್ ಬಿಡ್ತೀನಿ. ಯಾಕ ಫೋನ್ ಮಾಡ್ತೀಯಾ? ಬೈರಿ ಇನ್ನೂ ಚೆನ್ನಾಗಿ ಬೈರಿ, ಪರವಾಗಿಲ್ಲ. ನಿಮಗೆ ಬೈಯೋ ಹಕ್ಕಿದೆ. ದಯವಿಟ್ಟು ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ನಾನು ತುಂಬಾನೇ ಇಷ್ಟಪಡ್ತಾ ಇದ್ದೀನಿ ಐಶುನ. ನನಗೆ ಅವಳು ಬಿಟ್ಟರೆ ಶಕ್ತಿನೇ ಇಲ್ಲ. ನಾನು ನನ್ನೆಯಿಂದಲೂ ಅವಳ ಜೊತೆ ಮಾತಾಡ್ದಿರೋದಕ್ಕೆ ಮೆಂಟ್ಲಾಗೋದೊಂದು ಬಾಕಿ. ಅಷ್ಟೊಂದು ತಲೆ ಕೆಟ್ಟು ಹೋಗ್ತೈತೆ. ಊಟ ತಿಂಡಿ ಏನು ಮಾಡಿಲ್ಲ. ನಾನು ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ಅವಳಿಗೆ ಆ ಥರ ಹಿಂಸೆಗೆ ಹೋಗ್ಬೇಡಿ. ನನಗೆ ಜೊತೆ ಫೋನ ಮಾತಾಡಕ್ಬಿಡಿ. ಕಾಲೇಜಿಗೆ ಕಳಿಸಿ. ನಾನು ತುಂಬಾನೇ ಇಷ್ಟಪಡ್ತಾ ಇದ್ದೀನಿ. ಅವಳು ಚೆನ್ನಾಗಿ ಸಾಕೊಂತೀನಿ. ನನ್ನ ಅವಳ ಜೊತೆ ಮದುವೆ ಮಾಡ್ಕೊಡಿ ಪ್ಲೀಸ್. ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ. ಏನಂತ ಓತಿಕೆ ಅಂತಾರೆ? ಮದುವೆ ಮಾಡ್ಕೊಡ್ಬೇಕಾ? ಮದ್ವೆಯಾ? ಎಷ್ಟೋ ಧೈರ್ಯ ನಿನಗೆ? ಫೋನ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಡ್ರಿ ಅಂತ ಕೇಳ್ತಿದ್ಯಾ? ಏನ್ ದೊಡ್ಡ ಇವ್ರು ನೋಡಿ ಮದುವೆ ಮಾಡ್ಕೊಡಕ್ಕೆ? ಇನ್ನೊಂದ್ಸಲ ಏನಾರ ಫೋನ್ಗೆ ಮಾಡ್ಬಿಟ್ರೆ ಬಂದ್ಬಿಟ್ಟು ಇಟ್ಕೊಂಡು ಬಟ್ಟೆ ಶಣ್ಣ ನೆಲಕ್ಕೆ ಹಂಗೆ ಮಗನೇ. ಪ್ಲೀಸ್ ದಯವಿಟ್ಟು ಹಂಗ ಅನ್ಬೇಡಿ. ಅವಳಿಲ್ಲಾರ ನಾನು ನಿಜವಾಗ್ಲೂ ಬದುಕಿರಲ್ಲ. ನಾನು ತುಂಬಾನೇ ಪ್ರಾಣನೇ ಇಟ್ಕೊಂಡ್ಬಿಡ್ತೀನಿ ಅವಳ ಮೇಲೆ. ಬದುಕಿದ್ರೇನು ನೆಗದು ನೆಲ್ಲಿಕಾಯಿ ಆಗೋಗು. ನನಗೆ ಹೇಳ್ತೀನಿ, ಇಕ್ಕು ಫೋನ್